ನಮಸ್ತೆ ಫ್ರೆಂಡ್ಸ್, ಇವತ್ತಿನ ಅಡಿಗೆಯಲ್ಲಿ ನಾನು ಒಟ್ಟು ದೋಸೆಯನ್ನು 2 ರೀತಿಯಲ್ಲಿ ಮಾಡೋದನ್ನು ಹೇಳಿಕೊಡ್ತಾ ಇದ್ದೇನೆ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಸ್ನೇಹಿತರೆ, ಈಗ ಒಟ್ಟು ದೋಸೆ ಉಂಟಲ್ಲ, ಮಂಗಳೂರಲ್ಲಿ ಯೂಶ್ವಲಿ ಮಣ್ಣಿನ ಹಂಚಿನಲ್ಲಿ ಮಾಡ್ತಾರೆ. ಆದರೆ ನಾನಿವತ್ತು ಕಬ್ಬಿಣದ ಕಾವಲಿಯಲ್ಲಿ ಕೂಡ ಹೇಗೆ ಮಾಡ್ಬೋದಂತ ಹೇಳಿಕೊಡ್ತಾ ಇದ್ದೇನೆ. ದೋಸೆ ಅಕ್ಕಿ ತಗೊಂಡಿದ್ದೇನೆ, ಅದು 2 ಕಪ್ಪು. ಅದನ್ನೊಂದು 5ರಿಂದ 6 ಗಂಟೆ ನೀರಿನಲ್ಲಿ ನೆನೆಸಿಟ್ಟಿದ್ದೇನೆ. ಮತ್ತು ತೆಂಗಿನ ತುರಿ ಅರ್ಧ ಕಪ್ ತಗೊಂಡಿದ್ದೇನೆ. ಮತ್ತು ಅರ್ಧ ಕಪ್ಪು ಬೇಯಿಸಿದ ಅನ್ನ, ಅದು ಯಾವ್ದು ಕೂಡ ಆಗ್ತದೆ, ವೈಟ್ ರೈಸು ಆರ್ ಬಾಯ್ಲ್ಡ್ ರೈಸು. ಈಗ ಒಂದು ಮಿಕ್ಸಿ ಜಾರಿಗೆ ಅಕ್ಕಿ, ಅನ್ನ ಮತ್ತು ತೆಂಗಿನಕಾಯನ್ನು ಹಾಕಿ ಸ್ವಲ್ಪ ನೀರು ಹಾಕಿ, ಹೆಚ್ಚು ಬೇಡ, ಸ್ವಲ್ಪ ನೀರು ಹಾಕಿ ನೈಸ್ ರುಬ್ಬಿಕೊಳ್ಳಿ. ಈಗ ನೋಡಿ ರುಬ್ಬಿ ಆಗಿದೆ. ಈ ರುಬ್ಬಿದ ಮಿಶ್ರಣಕ್ಕೆ ನಾವೀಗ ಉಪ್ಪನ್ನು ಸೇರಿಸ್ತಾ ಇದ್ದೇವೆ. ನಿಮಗೆ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಆ್ಯಡ್ ಮಾಡಿ. ತುಂಬ ನೀರು ಮಾಡಲಿಕ್ಕೆ ಹೋಗಬೇಡಿ, ಹಿಟ್ಟು ತುಂಬ ನೀರಾದರೆ ದೋಸೆ ಸರಿ ಬರೋದಿಲ್ಲ. ಒಂದು ಈ ಹದಕ್ಕೆ ಇರಲಿ ಸಾಕಷ್ಟೇ. ಇದಕ್ಕೆ ನಾವು ಓಡ್ ದೋಸೆ, ಕಪ್ಪ ರೊಟ್ಟಿ, ಉಪ್ಪು ದೋಸೆ ಹೀಗೆಲ್ಲ ಬೇರೆ ಬೇರೆ ಹೆಸರಿಂದ ಕರೀತಾರೆ. ನೋಡಿ, ನಾನಿವಾಗ ಮಣ್ಣಿನ ಹಂಚಿನಲ್ಲಿ ಮಾಡ್ತಾ ಇದ್ದೇನೆ. ಈಗ ಹಂಚು ಕಾದಿದೆ. ಇದು ಗ್ಯಾಸ್ ಫ್ಲೇಮು ತುಂಬ ಲೋ ಕೂಡ ಅಲ್ಲ, ಹೈ ಕೂಡ ಅಲ್ಲ, ಒಂದು ಮೀಡಿಯಮ್ ಫ್ಲೇಮಲ್ಲಿಟ್ಟು ದೋಸೆ ಮಾಡಬೇಕು. ಈಗ ನಾನು ಮುಚ್ಚಳ ಮುಚ್ಚಿದ್ದೇನೆ. ಮುಚ್ಚಳ ಮುಚ್ಚಿದ ನಂತರ ಒಂದು 4ರಿಂದ 5 ನಿಮಿಷ ಆದರೂ ಬೇಯಲಿಕ್ಕೆ ಬೇಕು. ಅದು ನಿಧಾನದಲ್ಲಿ ಬೇಯಬೇಕು, ಆಗವೇ ಒಳ್ಳೆ ಬರ್ತದೆ. ಈಗ ಎಬ್ಬಿಸ್ತಾ ಇದ್ದೇನೆ. ಸುಲಭದಲ್ಲಿ ಎದ್ದೇಳ್ತದೆ, ನಾವು ಎಣ್ಣೆ ಹಚ್ಚದಿದ್ರೂ ಕೂಡ. ಎಣ್ಣೆ ಹಚ್ಚೋದೇ ಇಲ್ಲ ಇದಕ್ಕೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ದೋಸೆದು ಅಡಿ ಕೂಡ ನಾವು ನೋಡ್ಬೋದು ಎಷ್ಟು ಕ್ರಿಸ್ಪಿ ಆಗಿರ್ತದೆ ಅಂತ ಹೇಳಿ ತಿನ್ನಲಿಕ್ಕೆ. ಈಗ ನಾವು ಕಬ್ಬಿಣದ ಕಾವಲಿಯಲ್ಲಿ ಹೇಗೆ ದೋಸೆ ಮಾಡೋದು ಅಂತ ಹೇಳಿ ನೋಡೋಣ. ಕಬ್ಬಿಣದ ಕಾವಲಿಯಲ್ಲಿ ನೀವು ದೋಸೆ ಮಾಡೋದಂತ ಹೇಳಿದರೆ, ದೋಸೆ ಹಿಟ್ಟನ್ನು ಕಲಸಿ ತಕ್ಷಣ ಮಾಡಲಿಕ್ಕಾಗೋದಿಲ್ಲ. ಕಲಸಿಟ್ಟು ಒಂದು 5ರಿಂದ 6 ಗಂಟೆ ಫರ್ಮೆಂಟೇಷನ್ ಆಗಲಿಕ್ಕೆ ಇಡಬೇಕಾಗ್ತದೆ. ನೋಡಿ, ನಾನು ಫರ್ಮೆಂಟೇಷನ್ ಆಗಲಿಕ್ಕೆ ಇಟ್ಟಿದ್ದೇನೆ. ಈಗ 5 ಗಂಟೆ ನಂತರ ನಾನು ದೋಸೆ ಮಾಡ್ತಾ ಇದ್ದೇನೆ. ಈ ಕಾವಲಿಗೆ ಕೂಡ ನೀವು ಎಣ್ಣೆ ಹಚ್ಚಬೇಕಂತ ಹೇಳಿಲ್ಲ, ಹಾಗೆಯೇ ಮಾಡ್ಬೋದು. ಕಾವಲಿ ಬಿಸಿಯಾಗಿದೆ. ಈಗ ನಾವಿನ್ನು ದೋಸೆ ಮಾಡೋಣ. ಬರೀ 5ರಿಂದ 6 ಗಂಟೆ ಅಂತಲ್ಲ, ನೀವು ನೈಟ್ ಕೂಡ ಕಡ್ದಿಟ್ಟು ಬೆಳಗ್ಗೆ ಕೂಡ ದೋಸೆ ಮಾಡ್ಬೋದು, ಅದು ಒಳ್ಳೆ ರೀತಿಯಲ್ಲಿ ಬರ್ತದೆ. ಈಗ ನೋಡಿ, ನಾನು ಕಾವಲಿಯಲ್ಲಿ ಕೂಡ ಮಾಡ್ತಾ ಇದ್ದೇನೆ. ನಮಗೆ ಹೇಳಿದರೆ ಇಲ್ಲಿ ಮಣ್ಣಿನ ಹಂಚು ಸಿಕ್ಕೋದು ಕಡಿಮೆ, ನಾವು ಕಾವಲಿಯನ್ನೇ ಯೂಸ್ ಮಾಡಬೇಕಾಗ್ತದೆ ದೋಸೆ ಮಾಡಲಿಕ್ಕೋಸ್ಕರ. ಹಾಗೆ ಈ ರೀತಿ ಕೂಡ ಮಾಡ್ತಾ ಇದ್ದೇವೆ ನಾವು. ಈಗ ದೋಸೆ ಮಾಡಿದೆ. ಇದಂದರೆ ನೈಟ್ ನೀವು ಕಡ್ದಿಡ್ತೀರಲ್ಲ, ತುಂಬ ಬಿಸಿ ಇರುವ ಪ್ಲೇಸಲ್ಲಿ ಇಡಬೇಡಿ, ಒಂದು ತಂಪಾದ ಪ್ಲೇಸಲ್ಲಿ ಇಡಿ. ತುಂಬ ಹುಳಿ ಬರಬೇಕು ಅಂತೇನೂ ಇಲ್ಲ ನಮಗೆ. ನೋಡಿ, ನಾನು ಎಣ್ಣೆ ಇದಕ್ಕೆ ಕೂಡ ಹಚ್ಚಲಿಲ್ಲ, ಆದರೆ ದೋಸೆ ಒಳ್ಳೆ ರೀತಿಯಲ್ಲಿ ಬಂದಿದೆ ನೋಡಿ. ಇದನ್ನು ಕೂಡ ಹಾಗೆಯೇ ನಮಗೆ ಎಬ್ಬಿಸ್ಲಿಕ್ಕೇನು ಕಷ್ಟ ಆಗೋದಿಲ್ಲ, ಇದು ಸುಲಭದಲ್ಲಿ ಎದ್ದೇಳ್ತದೆ ಈ ದೋಸೆ ಕೂಡ. ನೋಡಿ, ಇದು ಕೂಡ ಎಷ್ಟು ಒಳ್ಳೆ ಬಂದಿದೆ. ನೋಡಿ, ಕಬ್ಬಿಣದ ಕಾವಲಿಯಲ್ಲಿ ಕೂಡ ಅದೇ ರೀತಿ ಎಷ್ಟು ಒಳ್ಳೆ ರೀತಿಯಲ್ಲಿ ದೋಸೆ ಆಗಿದೆ ಅಂತ ಹೇಳಿ. ತುಲೆ ಫ್ರೆಂಡ್ಸ್, ನಮ್ಮ ಕರ್ಬದ ಕಾವಲಿಡ್ಲ ಓಡ್ ದೋಸೆ ಮೈಪೋಲಿ ಮಣ್ಣದ ಓಡು ಮಾತೆರೆಗ್ಲ ತಿಕ್ಕೊಂಡೊಂದು ಪನ್ರೆ ಅಪ್ಪುಜಿ ನಮಕ್ ಮೂಲ ತಿಕ್ಕುನಿ ಬಂಗ. ಸೊ ನಮ್ಮ ಕರ್ಬದ ಕಾವಲಿಡ್ಲ ಅಡ್ಜಸ್ಟ್ ಮಲ್ಪುವ ಅಂಡ ಕರ್ಬದ ಕಾವಲಿಡು ಮಲ್ಪುನಕ್ಲ ಮಣ್ಣದ ಓಡು ದೋಸೆ ಮಲ್ಪುನಕ್ಲ ಟೇಸ್ಟ್ ಡಿಫ್ರೆನ್ಸ್ ಉಪ್ಪುಂಡು. ಬಟ್ ಮಾತೆರೆಗ್ಲ ಅವು ಮಣ್ಣದ ಓಡು ತಿಕ್ಕೊಂಡು ಒಂದು ಪನ್ರೆ ಅಪ್ಪುಜತ್ತ. ಸೊ ಒಂದೊಂದು ಆಪ್ಷನ್ ಆತೆ, ನಮ್ಮ ಇಂಚಲ ಮಲ್ಪೊಲಿ ದೋಸೆ ತಿನ್ನೋಲಿ ಅಂದು ಆತೆ. ತುಲೆ ಕರ್ಬದ ಕಾವಲಿಡು ಮಲ್ತಿನ ದೋಸೆ ಸಾಫ್ಟ್ ಅದು ಬತ್ತುಂಡಂದು ಇಂಚಲ ನಿಕ್ಲೋರ ಟ್ರೈ ಮಲ್ತು ತೂಲೆ ನಿಕ್ಲೆಗೆ ಗೋವು ಇಷ್ಟ ಹಾಕೊಂಡು ಅಂಚ ಮಲ್ಪಲೆ. ಓಕೆ, ಇನ್ನಿತ ರೆಸಿಪಿ ನಿಕ್ಲೆಗೆ ಇಷ್ಟ ಅಂಡ ಒಂದೇನು ಲೈಕ್ ಮಲ್ಪಲೆ, ಅಂಚನೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಲ್ತಿದ್ದು ನಮಗೆ ಸಪೋರ್ಟ್ ಮಲ್ಪಲೆ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಎವ್ರಿ ಒನ್.